ಅದು ಅವರ ತೊಂದರೆ ದೊಡ್ಡದಲ್ಲ ಅಂತ ಅವ್ರ ಲೆಕ್ಕಾಚಾರ. ದೊಡ್ಡ ಕಂಪೆನಿ ನಂದಿಕೂರಿನಲ್ಲಿರ್ತಕ್ಕ ದೊಡ್ಡ ಕಂಪೆನಿ, ಅವರು ಗುತ್ತಿ ಕೊಟ್ಟಿರ್ಬೋದು. ಇನ್ನು ಅದನ್ನು ತಗೊಂಡು ಹೋಗ್ಲಿಕ್ಕೆ ಸಮುದ್ರದ ಬದಿಯಲ್ಲಿ ತಗೊಂಡು ಹೋಗ್ಬೋದು. ಅವರ ಬೇಡಿಕೆ ಸಮುದ್ರ ಬದಿಯಲ್ಲಿ ಉದಾಹರಣೆ ಇದೆ ಪ್ರಪಂಚದ ಅನೇಕ ಕಡೆಗಳಲ್ಲಿ. ಆ ಭೂಗತ ಕೇಬಲ್ ಅನ್ನು ಹಾಕ್ಕೊಂಡು ಹೋಗ್ಬೋದು. ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ಕೂಡ ಕೇಬಲ್ ಹಾಕ್ಕೊಂಡು ಹೋಗ್ಬೋದು. ಈ ಒಂದು ಕೇಬಲ್ ಹೋಗುವುದರಿಂದಾಗಿ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ನಮ್ಮ ಕೃಷಿ ಜಮೀನು ಅಂತ ಹೇಳಿದ್ರೆ, ಅದು ನಾನು ಪರ್ಟಿಕ್ಯುಲರ್ ಬಂಟ್ವಾಳ ತಾಲೂಕು, ಮಂಗಳೂರು ತಾಲೂಕು, ಸಣ್ಣ ಹಿಡುವಳಿ ಮತ್ತು ಅತಿ ಸಣ್ಣ ಹಿಡುವಳಿದಾರರು ಇರ್ತಕ್ಕಂಥ ಅವರ ಕೃಷಿ ಏನು ಅಂತ ಹೇಳಿದ್ರೆ, ಮೊದಲು ಭತ್ತದ ಬೇಸಾಯ ಇತ್ತು ನಮ್ಮ ಜಿಲ್ಲೆಯಲ್ಲಿ. ಅದನ್ನು ಅಷ್ಟು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಆವಾಗ ಹಿಂದಿನ ಕೇಬಲ್ ವ್ಯವಸ್ಥೆನೂ ಬೇರೆ ಇತ್ತು, ಅದಕ್ಕೆ ತಕರಾರು ಕೂಡ ಇತ್ತು. ಇವತ್ತು ಸಣ್ಣ ಹಿಡುವಳಿಯಲ್ಲಿ ಹೆಚ್ಚು ಲಾಭವನ್ನು ಪಡೆಯತಕ್ಕಂಥ ಕೃಷಿಯನ್ನು ಮಾಡಿದ್ದಾರೆ. ಅಡಿಕೆ ಬೇಸಾಯ ಇರ್ಬೋದು, ತೆಂಗು, ಕರಿಮೆಣಸು, ಇನ್ನಿತರ ಆರ್ಥಿಕವಾಗಿ ಲಾಭದಾಯಕವಾದ ಬೇಸಾಯವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಆರ್ಥಿಕವಾಗಿ ಲಾಭದಾಯಕವಾದಂಥ ಕೃಷಿಯನ್ನು ಮಾಡ್ತಕ್ಕಂಥವ್ರು ಇರ್ತಾರೆ. ಇದರಿಂದ ಅದನ್ನೇ ಆಶ್ರಯ ಮಾಡಿಕೊಂಡು ಇರ್ತಕ್ಕಂಥದ್ದು. ದುಡ್ಡು ಎಷ್ಟೇ ಕೊಟ್ಟರು ಕೂಡ ಅದು ದೊಡ್ಡ ವಿಚಾರ ಅಲ್ಲ, ಪರಿಹಾರ ಎಷ್ಟೇ ಕೊಟ್ಟರು ಕೂಡ ವಿಚಾರ ಅಲ್ಲ. ಆದರೆ ಇದಕ್ಕೆ ನಾವು ಕೇಳಿಕೊಳ್ಳೋದು, ಬಹುಶಃ REC ಅಂತಿದೆ, ರೂರಲ್ ಎಲೆಕ್ಟ್ರಿಕಲ್ ಕಮಿಷನ್ ಕಾರ್ಪೊರೇಷನ್ ರೂರಲ್ ಎಲೆಕ್ಟ್ರಿಕಲ್ ಕಾರ್ಪೊರೇಷನ್ ಇದೆ. ಅವರಿಗೆ ಈ ಕರೆಂಟನ್ನು ಕೊಟ್ಟು ಅವರಿಂದ ಈ ಟೆಂಡರನ್ನು ಮಾಡಿರ್ತಕ್ಕಂಥದ್ದು ಇದೆ. ಇದನ್ನು ಬಹುಶಃ ಇವತ್ತು REC ಏನಿದೆ, ಅವರು ಇಂಥ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅವರು ಕೂಡ ಅದಕ್ಕೆ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಒಂದು ಟವರ್ ಹಾಕಬೇಕಾದ್ರೆ ಕನಿಷ್ಠ 8 ರಿಂದ 10 ಸೆನ್ಸ್ ಜಾಗ ಬೇಕು. ಟವರ್ ಹಾಕಬೇಕಾದ್ರೆ ನಾವು ಟವರ್ ಹಾಕ್ತೀವಿ ಅಂತ ಸುಲಭದ ಹೇಳ್ತಾರೆ. ಒಬ್ಬ ರೈತನಿಗೆ 10-15 ಸೆನ್ಸ್ ಇದ್ದವನು ರೈತ ಇದ್ದಾನೆ ನಮ್ಮಲ್ಲಿ. ಸಣ್ಣ ಹಿಡುವಳಿದಾರ ಇದ್ದಾರೆ. ಮತ್ತು ಮುಂದಕ್ಕೆ ಇವತ್ತು ಟ್ಯಾಪಿಂಗ್ ಒಂದು ಸ್ಟೇಷನ್ ಮಾಡಬೇಕು ಅಂತ ಅಂದರೂ ಕೂಡ ರಸ್ತೆ ಬದಿಯಲ್ಲಾದರೆ UGC ಹಾಕ್ಕೊಂಡು ಹೋಗಿ ಭೂಗತ ಕೇಬಲ್ ಹಾಕ್ಕೊಂಡು ಹೋಗಿ ಅದನ್ನು ಸಂಗ್ರಹ ಮಾಡಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಇದು ಗುಡ್ಡದ ಮೇಲೆ ಹೋಗುವುದರಿಂದ, ಹಳ್ಳಿಯಲ್ಲಿ ಹೋಗುವುದರಿಂದಾಗಿ ಅವರು ಅಂಥ ವ್ಯವಸ್ಥೆಗೆ ಮತ್ತೆ ರಸ್ತೆ ಬದಿಗೆ ಬರಬೇಕಾದ ಅನಿವಾರ್ಯತೆ ಕೂಡ ಇದೆ. ಆದ್ದರಿಂದಾಗಿ ನಾನು ಇವತ್ತು ವಿನಂತಿ ಮಾಡಿಕೊಳ್ತಕ್ಕಂಥದ್ದು, ಇವತ್ತು ನಾನು ಇದನ್ನು ಮೊದಲು ನಾವು ವಿರೋಧ ಮಾಡಿಕೊಂಡು ಬಂದಿದ್ದೇವೆ. ಇದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಲಿಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು. ರೈತರ ಬಾಧಕ ಆಗದ ರೀತಿಯಲ್ಲಿ ಮಾಡಬೇಕು. ನಮ್ಮದು ಒಂದೇ ಒಂದು ಬೇಡಿಕೆ ರೈತರದು, ಇದನ್ನು ಪರ್ಯಾಯ ವ್ಯವಸ್ಥೆಯನ್ನು ನೀವು ತಗೊಂಡು ಹೋಗಬೇಕು. ಇವತ್ತು ಸರ್ವೆ ಮಾಡಲಿಕ್ಕೆ ಬರ್ತಾರೆ, ಇನ್ನೂ ಸರ್ವೆ ಮಾಡಲಿಕ್ಕೆ ಬರ್ತಾರೆ, ವಿರೋಧ ಮಾಡಿದಾಗ ವಾಪಸ್ ಹೋಗ್ತಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿದೆ. ನಾವು ಸರ್ಕಾರಕ್ಕೆ ಗಮನ ತರುವಂಥದ್ದು ಇವತ್ತು ಮಾಧ್ಯಮದ ಸ್ನೇಹಿತರ ಮೂಲಕ ನಾನು ಜಿಲ್ಲಾಡಳಿತಕ್ಕೂ ನಾನು ತಿಳಿಸ್ತಕ್ಕಂಥದ್ದು, ನೀವು ಈ ಪರ್ಯಾಯ ವ್ಯವಸ್ಥೆ ಮಾಡಲಿಕ್ಕೆ ನೀವೊಂದು ಕ್ರಮವನ್ನು ಕೈಗೊಳ್ಳಬೇಕು. ಬಹುಶಃ ಇದಕ್ಕೆ ಹೆಚ್ಚಿನ ಸ್ವಲ್ಪ ಹಣಕಾಸಿನ ವ್ಯವಸ್ಥೆ ಮಾಡುವಂತಾಗ್ಬೋದು. ಈಗ ಎಷ್ಟೋ ಕೋಟಿ, ಅದು 900 ಕೋಟಿ ಪ್ರಾಜೆಕ್ಟ್ ಇದು ಸ್ಟೆರ್ಲೈಟ್ ಕಂಪನಿಗೆ ಕೊಟ್ಟಿದ್ದಾರೆ. ಈಗ ಎದುರಿಗೆ ಕಾಣೋದು ಆ ಕಂಪನಿಯವರು ಮಾತ್ರ, ಟೆಂಡರ್ ತಗೊಂಡವರು. ಇದರ ಹಿಂದೆ ಮಾಲಕರು ಭಾಳ ಶ್ರೀಮಂತರಾಗಿದ್ದಾರೆ. ಅವರಿಗೆ ಮನಸ್ಸು ಮಾಡಿದ್ರೆ ಏನು ದೊಡ್ಡ ಸಣ್ಣ ವಿಷಯ ಇದು. ಆದ್ದರಿಂದ ನಾನು ಇವತ್ತು ಜಿಲ್ಲಾಡಳಿತಕ್ಕೆ ನಾನು ಹೇಳ್ತಕ್ಕಂಥದ್ದು, ರೈತರನ್ನ ವಿಶ್ವಾಸ ತೆಗೆದುಕೊಂಡು ರೈತರಿಗೆ ಬಾಧಕವಾಗೋ ರೀತಿಯಲ್ಲಿ ನಮಗೆ ಪರಿಹಾರ ಮುಖ್ಯ ಅಲ್ಲ, ಪರ್ಯಾಯ ವ್ಯವಸ್ಥೆ ಮುಖ್ಯ ಅನ್ನೋದವರ ಒಂದು ಬೇಡಿಕೆ. ಅವರಿಗೆ ನನ್ನ ಪೂರ್ಣವಾದ ಒಬ್ಬ ಹಿರಿಯ ಸಾಮಾಜಿಕ ಕಾರ್ಯಕರ್ತನಾಗಿ
ನಾನು ಮಾಜಿ ಮಂತ್ರಿಯಾಗಿ ನಾನು ಅವರ ಬೆಂಬಲವನ್ನು ಘೋಷಣೆ ಮಾಡಿದ್ದೇನೆ. ನಾನು ಹೇಳಿದ್ದೇನೆ, ಬಹುಶಃ ಯಾವ ಸಂದರ್ಭದಲ್ಲಿ ಕೂಡ ನಾನು ಈ ಒಂದು ವಿಷಯದಲ್ಲಿ ಅವರ ಪರವಾಗಿ ನಾನು ಇದ್ದೇನೆ ಅಂತ ಹೇಳೋದನ್ನು ಅವರಿಗೆ ನಾನು ಮೊನ್ನೆ ಬಂದಿದ್ದರು. ಬಹುಶಃ ಹಿಂದಿನ ಕೂಡ ಇವತ್ತು ಸರ್ವೆ ಮಾಡಲಿಕ್ಕೆ ಬರ್ತಾ ಇದ್ದಾಗ ಅವರು ವಾಪಸ್ ಕಳಿಸ್ತಾ ಇದ್ರು. ಮೊನ್ನೆನೂ ಕೂಡ ಸರ್ವೆ ಬಂದಾಗ ಅವರು ವಾಪಸ್ ಕಳಿಸಿದ್ದಾರೆ. ಆದರೆ ನಾನು ಹೇಳ್ತಕ್ಕಂಥದ್ದು ಬಹುಶಃ